ದೇಶದ ರಾಜಕಾರಣ ಇವತ್ತು ಅತ್ಯಂತ ಹೀನಾಯ ಸ್ಥಿತಿಗೆ ತಲುಪಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಆಧುನಿಕ ಭಸ್ಮಾಸುರನ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಅಧಿಕಾರಕ್ಕೆ ಬರುವಾಗ ಕಪ್ಪು ಹಣ ವಾಪಸು ತರ್ತೇವೆ ಮತ್ತು ಬಡವರಿಗೆ 15 ಲಕ್ಷ ರೂಪಾಯಿಗಳನ್ನು ಕೊಡ್ತೇವೆ ಅಂತ ಹೇಳಿದ್ರು. ಇಷ್ಟರವರೆಗೆ 15 ಲಕ್ಷ ಅಲ್ಲ, 15 ರೂಪಾಯಿಯನ್ನ ಕೂಡ ಬಡವರಿಗೆ ತಂದು ಕೊಟ್ಟಿಲ್ಲ. GDP 3.5ಕ್ಕೆ ಇಳಿದಿದೆ. ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಅಂತ ಕಾಂಗ್ರೆಸ್ ಮುಖಂಡ VS ಉಗ್ರಪ್ಪ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತಹ ಅವರು, ಕೇಂದ್ರ ಸರ್ಕಾರ ಈಗ 91.1 ಲಕ್ಷ ಕೋಟಿ ಸಾಲ ಮಾಡಿದೆ. ಹುಟ್ಟಿದ ಮಗುವಿನ ಮೇಲೂ ಕೂಡ ಸಾಲ ಇದೆ. ಭಾರತ ಹಸಿವಿನಿಂದ ನರಳುತ್ತಾ ಇರುವಂತಹ ರಾಷ್ಟ್ರಗಳ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿದೆ ಅಂತ ಹೇಳಿದ್ರು. 15 ಲಕ್ಷ ಅಲ್ಲ, 15 ರೂಪಾಯಿ ಯಾರಾದರೂ ಬಡವರಿಗೆ ಅಕೌಂಟ್ಗೆ ಹಾಕಿದ್ರೆ ಶಬಾಷ್ ಅನ್ಬೋದಾಯ್ತು. ಅದು ಮಾಡಿಲ್ಲ. ಬಹುಶಃ ದೇಶದ ಇತಿಹಾಸದಲ್ಲಿ ಯಾರಾದರೂ ಬಡವರಿಗೆ 5,000ನೋ 10,000ನೋ 25,000ನೋ ಹಾಕಿದ್ರೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಪೂಜಾರಿಯವರು, ಸಾಲಮೆ ಹೇಳಿದ ಪೂಜಾರಿಯವರ ಕಾಲದಲ್ಲಿ ಮಾತ್ರ ಒಂದಿಷ್ಟು ಬಡವರಿಗೆ ಹಣ ಸಿಕ್ಕಿರೋ. ಯಾವ ಸ್ಥಿತಿಗೆ ಇವತ್ತು ದೇಶದ ಎಕಾನಮಿ ತಲುಪಿದೆ ಅಂತ ಹೇಳಿದ್ರೆ GDP 3.5ಗೆ ಇಳಿದಿದೆ. ಇದು ಒಂದೇ ಅಲ್ಲ, ಅವರ ಅಧಿಕಾರಕ್ಕೆ ಬಂದಂತ ಸಮಯದಲ್ಲಿ ದೇಶದ ಸಾಲ 53.11 ಲಕ್ಷ ಕೋಟಿ ಸಾಲ ಇತ್ತು ಮಾರ್ಚ್ 2014ರಲ್ಲಿ. ಆದರೆ ಇವತ್ತು ಅಂದ್ರೆ ಸೆಪ್ಟೆಂಬರ್ 2019 ಮಾಹಿತಿ ಲಭ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ 91.01% ಲ್ಯಾಕ್ಸ್ ಕ್ರೋರ್ಸ್ ಇವತ್ತು ಸಾಲ ಆಗಿದೆ. ಅಂದ್ರೆ ಈ ದೇಶದ ಈ ಕ್ಷಣದಲ್ಲಿ ಹುಟ್ಟುವಂತ ಮಗುನು ಸಹ 27,200 ರೂಪಾಯಿ ಸಾಲಗಾರ. ನಾವು ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂತ ಹೇಳ್ತಾರೆ, ಆದರೆ ಇರುವಂತಹ ಉದ್ಯೋಗವನ್ನ ಉಳಿಸಿಕೊಳ್ಳೋದಿಕ್ಕೆ ಇವರಿಗೆ ಆಗ್ತಾ ಇಲ್ಲ. ಯಾವುದನ್ನು ಕೂಡ ಸರಿಪಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಕಾಣ್ತಾ ಇಲ್ಲ. ಜನರನ್ನ ದಾರಿ ತಪ್ಪಿಸೋದಿಕ್ಕೆ ಎಮೋಷನಲ್ ಆಗಿ ಇಶ್ಯೂಗಳನ್ನ ಮಾಡ್ತಾ ಇದ್ದಾರೆ. ಪೌರತ್ವವನ್ನು ಹೇಗೆ ಪಡಿಬೇಕು ಅಂತ ಅಂಬೇಡ್ಕರ್ ಹೇಳಿದ್ದಾರೆ, ಆದರೆ ಇವತ್ತು ಏಕಾಏಕಿ ಪೌರತ್ವ ವಿಧೇಯಕವನ್ನ ಮಾಡಿದ್ದಾರೆ. ಚೀನಾ, ಬರ್ಮಾ, ನೇಪಾಳದಿಂದ ಬಂದವರಿಗೆ ತಾರತಮ್ಯ ಯಾಕೆ ಮಾಡ್ತಾ ಇದ್ದಾರೆ? ಸಾಮಾಜಿಕ ನ್ಯಾಯಕ್ಕೆ ಕೊಡಲಿಯೇಟು ಕೊಡುವಂತಹ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಪ್ರಧಾನಿ ಸಾಮಾಜಿಕ ನ್ಯಾಯದ ಕುರಿತು ಮಾತನ್ನೇ ಆಡ್ತಾ ಇಲ್ಲ ಅನ್ನುವಂತಹ ಒಂದು ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ರು. 31 ಡಿಸೆಂಬರ್ 2014ಗೆ ಮೊದಲು ಈ ದೇಶಕ್ಕೆ ಬಂದಂತ ಬಾಂಗ್ಲಾದೇಶದ, ಪಾಕಿಸ್ತಾನದ, ಅಫ್ಘಾನಿಸ್ತಾನದ ಮುಸ್ಲಿಮೇತರ ಇವರಿಗೆ ಸಿಟಿಜನ್ಶಿಪ್ ಅನ್ನ ಕೊಡ್ತೇವೆ. ಮೊದಲನೇದು ಇದು ಸಂವಿಧಾನ ವಿರೋಧ, ನಾನು ಆಗ್ಲೇ ಹೇಳಿದಂತ ಪ್ರಾವಿಷನ್ಸ್. ಎರಡನೇದು, ಹಾಗಾದ್ರೆ ಸಿಲೋನಿಂದ ಬಂದಿರುವಂತ ಹಿಂದೂಗಳಿದ್ದಾರಲ್ಲ, ನೇಪಾಳದಿಂದ ಬಂದಿರುವಂತ ಹಿಂದೂಗಳಿದ್ದಾರಲ್ಲ, ಬರ್ಮಾದಿಂದ ಬಂದಿರುವಂತ ಹಿಂದೂಗಳಿದ್ದಾರಲ್ಲ, ಅವ್ರನ್ನ ಯಾಕೆ ಡಿಸ್ಕ್ರಿಮಿನೇಟ್ ಮಾಡ್ತಾ ಇದ್ದೀರಿ? ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ನಮ್ಮ ಭಾರತೀಯರೇ ಇದ್ದಾರೆ, ಪೌರತ್ವವನ್ನು ಪಡೆದಿದ್ದಾರೆ. ಇಂಗ್ಲೆಂಡ್ ಅಲ್ಲಿ ಇರ್ಬೋದು, ಅಮೆರಿಕದಲ್ಲಿ ಇರ್ಬೋದು, ಆಸ್ಟ್ರೇಲಿಯಾದಲ್ಲಿ ಇರ್ಬೋದು, ಜರ್ಮನಿಯಲ್ಲಿ ಇರ್ಬೋದು, ಯಾವುದೇ ರಾಷ್ಟ್ರಗಳಲ್ಲಿ ಇರ್ಬೋದು. ಎಲ್ಲೂ ಸಹ ಧರ್ಮದ ಹೆಸರಿನಲ್ಲಿ ಸಿಟಿಜನ್ಶಿಪ್ ಅನ್ನ ಕೊಡತಕ್ಕಂತ ಪ್ರಾವಿಷನ್ ಯಾವುದೇ ಕಂಟ್ರೀಸ್ ಅಲ್ಲಿ, ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಕಾಣ್ತಾ ಇಲ್ಲ. ಇನ್ನು ಸಚಿವ ಅಶೋಕ್ ಅವರ ಪುತ್ರ ಮಾಡಿದಂತಹ ಅಪಘಾತ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದಂತಹ ಅವರು, SP ಅಪಘಾತದಲ್ಲಿ ಅಶೋಕ್ ಮಗ ಇರಲಿಲ್ಲ ಅಂತ ಹೇಳ್ತಾರೆ. ಸರ್ಕಾರ ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆ. ಇದನ್ನ ನ್ಯಾಯಾಂಗ ತನಿಖೆ ಮಾಡಬೇಕು. ಬಿಜೆಪಿ ಸರ್ಕಾರ ವ್ಯವಸ್ಥೆಯನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತ ಉಗ್ರಪ್ಪ ಆರೋಪಿಸಿದ್ರು. SP ಯಾರ್ರಿ? Under what provision he has a right to make statement? ಅಶೋಕರ ಮಗ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳಿ ಹೇಳಿಕೆ ಕೊಡ್ತಾರೆ. ಅಶೋಕರ ಮಗ ಇಲ್ಲ ಅಂತ ಹೇಳೋದ್ರ ಮೂಲಕ ಕ್ಲೀನ್ ಚಿಟ್ ಕೊಡ್ತಾ ಇದೆಯೇನಪ್ಪ? ಈ ಪೊಲೀಸಿನ ಆಟಿಟ್ಯೂಡ್ ಅನ್ನ ನೋಡಿದ್ರೆ, ರಾಜ್ಯ ಸರ್ಕಾರದ ಆಟಿಟ್ಯೂಡ್ ಅನ್ನ ನೋಡಿದ್ರೆ, ಗೃಹ ಸಚಿವರ ಹೇಳಿಕೆಯನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಪೊಲೀಸ್ ಅನ್ನು ದುರ್ಬಳಕೆ ಮಾಡಿಕೊಳ್ಳುವಂತದ್ದು ಕಾಣ್ತಾ ಇದೆ.